ಎಂಆರ್ಪಿಎಲ್ ಸಂಸ್ಥೆಯ ನೇರ ಉದ್ಯೋಗ ನೇಮಕಾತಿಯಲ್ಲಿ ಕರ್ನಾಟಕದವರಿಗೆ ಶೇಕಡ 70ರಷ್ಟು ಮೀಸಲಾತಿ ಮತ್ತು ಪ್ರಸ್ತುತ ಸಂಸ್ಥೆಯಲ್ಲಿ ದುಡಿತಾ ಇರುವ ಗುತ್ತಿಗೆ ಕಾರ್ಮಿಕರಿಗೆ ಪ್ರಥಮ ಆದ್ಯತೆ ನೀಡಬೇಕು ಅಂತ ಎಂಆರ್ಪಿಎಲ್ ಕರ್ಮಚಾರಿ ಸಂಘದ ವತಿಯಿಂದ ಎಂಆರ್ಪಿಎಲ್ ಕಾರ್ಗೋ ಗೇಟ್ ಬಳಿ ಹಕ್ಕೊತ್ತಾಯ ಸಭೆ ನಡೆಯಿತು. 1800 ಮಂದಿ ಸದಸ್ಯರನ್ನು ಒಳಗೊಂಡು ಎಂಆರ್ಪಿಎಲ್ ಹಾಗೂ ಒಎನ್ಜಿಸಿ ಕರ್ಮಚಾರಿ ಸಂಘದಿಂದ ಸಭೆ ನಡೆಯಿತು. ರಾಜ್ಯ ಜಿಲ್ಲೆಗಳಲ್ಲಿರುವಂತಹ ಕಾರ್ಖಾನೆ, ಕೈಗಾರಿಕೆ, ಬಂದರು ಇಂತಹ ಸಂಸ್ಥೆಗಳಲ್ಲಿ ಕನ್ನಡದವರಿಗೆ ತುಳು ಜನರಿಗೂ ಕೂಡ ಕೆಲಸ ಸಿಗಬೇಕು. ಎಂಆರ್ಪಿಎಲ್ನಲ್ಲಿ ಖಾಲಿ ಇರುವಂತಹ ಉದ್ಯೋಗಕ್ಕೆ ಅಲ್ಲೇ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುವ ಕಾರ್ಮಿಕರನ್ನ ನೇಮಕಾತಿ ಮಾಡಿಕೊಳ್ಳಬೇಕು. ಡಾಕ್ಟರ್ ಸರೋಜಿನಿ ಮಹಿಷಿ ಸಮಿತಿದ ಶಿಫಾರಸುಗಳನ್ನು ಜಾರಿ ಮಾಡಬೇಕು ಅನ್ನುವಂತಹ ಬೇಡಿಕೆಗಳನ್ನ ಸಭೆಯ ಮುಂದಿಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಕೆಎಂಆರ್ ಸಾಂಧೀಪಡಿ ಸಾಧನಾಶ್ರಮದ ಶ್ರೀ ಈಶ ವಿಠಲದಾಸ ಸ್ವಾಮೀಜಿ, ದೊಡ್ಡ ದೊಡ್ಡ ಕೈಗಾರಿಕೆಗಳು ಉಗಮಕ್ಕೆ ಬರುವಾಗ ಭೂಮಿ ಕೊಡಬೇಕು, ಧೂಳು ತಿನ್ಬೇಕು, ಊರು ತುಂಬಾ ಹೊಗೆ, ಇದನ್ನೆಲ್ಲ ನಾವು ಸಹಿಸಿಕೊಳ್ಬೇಕು. ನಮ್ಮೂರಿನ ಯುವಕರು ಉದ್ಯೋಗವಿಲ್ಲದೆ ಪರದಾಡ್ತಾ ಇದ್ದಾರೆ. ಇಂತಹವರಿಗೆ ಇಲ್ಲಿ ಕೆಲಸವಿಲ್ಲ. ಆದ್ರಿಂದ ಜನಪ್ರತಿನಿಧಿಗಳು, ರಾಜ್ಯ ಸರ್ಕಾರ ಉದ್ಯೋಗ ಕೊಡಿಸಬೇಕು ಅಂತ ಹೇಳಿದ್ರು. ಇನ್ನು ಶಾಸಕ ಉಮಾನತ ಕೋಟೆನ್ ಮಾತನಾಡಿ ಬೇಸರ ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ಕೊಲ್ಲೂರು ಪೂರ್ವ ಮಠದ ಮೈತ್ರಿ ಸದ್ಗುರು ಸ್ವಾಮೀಜಿ, ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಭರತ್ ವೈ ಶೆಟ್ಟಿ, ಕುಳೂರು ಬಿಜೆಪಿ ಮಹಾಶಕ್ತಿ ಕೇಂದ್ರಾಧ್ಯಕ್ಷ ಗುರುಚರಣ್ ಹೆಗ್ಡೆ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಸುಚರಿತಾ ಶೆಟ್ಟಿ ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು. ಕಳೆದ 10-20 ವರ್ಷದಿಂದ ಈ ಎಂಆರ್ಪಿಎಲ್ ಜಾಗದಲ್ಲೇ ಕೆಲಸ ಮಾಡುವವರಿಗೆ ವಿಶೇಷ ಪ್ರಾತಿನಿಧ್ಯವನ್ನು ಕೊಡಬೇಕು. ಅದು ಭಾರಿ ಪ್ರಾಮುಖ್ಯವಾದಂಥ. ಅಲ್ಲದೆ ನಾನು ಕೆಲವಷ್ಟು ಕೇಳಿದೆ, ನಮ್ಮ ತುಳು ಸಂಸ್ಕೃತಿಗೆ ವಿರೋಧವಾಗುವಂಥ ಯಾವುದೇ ಒಂದು ನಡವಳಿಕೆಗಳನ್ನು ಈ ಸಂಸ್ಥೆಯು ಮಾಡಬಾರ್ದಂತೇಳಿ ಅವರಲ್ಲಿ ಸಂಸ್ಥೆಯವರಲ್ಲಿ ವಿನಂತಿ ಮಾಡ್ತೇನೆ. ಈ ಹೋರಾಟವನ್ನು ಮನಗಂಡು ಸಂಸ್ಥೆಯು ಅತಿ ಶೀಘ್ರವಾಗಿ ಸ್ಥಳೀಯರಿಗೆ ಕೆಲಸವನ್ನು ಕೊಟ್ಟು ಈ ಸಂಘದ ಬೇಡಿಕೆಯನ್ನು ಈಡೇರಿಸಬೇಕೆಂದು ಈ ಮೂಲಕವಾಗಿ ನಾನು ಒತ್ತಾಯಿಸ್ತೇನೆ. ಗುತ್ತಿಗೆ ಆಧಾರದಲ್ಲಿ ಈಗ ಸಹ ಕೆಲಸ ಮಾಡುತ್ತಿರುವ ಕಾರ್ಮಿಕರನ್ನು ಖಾಲಿ ಇರುವ ಹುದ್ದೆಗಳಿಗೆ ಭರ್ತಿ ಮಾಡಿ ಅವರನ್ನು ಕಾಯಮಾತಿ ನೀಡಬೇಕು ಅನ್ನೋದನ್ನು ನಾನು ಒತ್ತಾಯಿಸ್ತೇನೆ. ಈ ಹೋರಾಟ ಕೇವಲ ಎಂಆರ್ಪಿಎಲ್ಗೆ ಮಾತ್ರ ಸೀಮಿತ ಅಲ್ಲ. ಈ ಹೋರಾಟವು ಮುಂಬರುವ ಎಲ್ಲ ಕಂಪನಿಗಳಿಗೂ ಅನ್ವಯ ಆಗಬೇಕು. ಎಲ್ಲ ಕರ್ನಾಟಕದ ಜನತೆಗೆ, ಜಿಲ್ಲೆಗಳಿಗೆ ಇದು ಅನ್ವಯ ಆಗಬೇಕು. ಖಾಸಗಿ ರಂಗದಲ್ಲೂ ಸಾರ್ವಜನಿಕ ವಲಯದಲ್ಲಿಯೂ ಸಹ ಸ್ಥಳೀಯರಿಗೆ ಪ್ರಾತಿನಿಧ್ಯ ನೀಡಬೇಕು ಎನ್ನುವ ಏಕಮೇವ ಉದ್ದೇಶದಿಂದ ಈ ಸಂಘಟನೆ ರಾಜಕೀಯ ರಹಿತವಾಗಿ ಎಲ್ಲರ ಬೆಂಬಲದೊಂದಿಗೆ ನಾವು ಸಂಘಟಿಸಿದ್ದೇವೆ. 15-20 ವರ್ಷದಿಂದ ಕೆಲಸ ಮಾಡಿಕೊಂಡು ಗುತ್ತಿಗೆದಾರದಲ್ಲಿ ಕೆಲಸ ಮಾಡಿ ಬಂದಂಥವರು ಈಗಾಗಲೇ ಶೋಚನೀಯ ಸ್ಥಿತಿಯಲ್ಲಿದ್ದಾರೆ. ಅವರಿಗೆ ಈ ವ್ಯವಸ್ಥೆ ಆಗಲೇಬೇಕು ಅಂತೇಳಿ ಅವರು ಕಂಪನಿ ಬಿಟ್ಟು ಗೇಟ್ವರೆಗೆ ಬಂದಿದೆ. ಬಹುಶಃ ಎಂಆರ್ಪಿಎಲ್ ಕಂಪನಿಯವರು ಒಳಗಿಂದ ಹೊರಗೆ ಬರಲಿಕ್ಕೆ ಬಿಡಬಾರ್ದಿತ್ತು. ಯಾವುದೋ ಒಂದು ನೆವ ಒಡ್ಡಿ ಇಷ್ಟು ದಿನ ಅವರು ನಮ್ಮ ಕಾಲವನ್ನು ತಳ್ಳಿ ನಮ್ಮ ಸ್ಥಳೀಯರಿಗೆ ವಂಚಿತ ಮಾಡಿದ್ದಾರೆ. ಇನ್ನಾದರೂ ಎಂಆರ್ಪಿಎಲ್ ಅವರು ಈ ಕೂಡಲೇ ಈ ತಕ್ಷಣ ಅವರು ಕೊಟ್ಟಂಥ 282 ಏನು ಆನ್ಲೈನ್ ಅವರಲ್ಲಿ ಕೊಟ್ಟಿದ್ದಾರೆ ಕರ್ನಾಟಕನ ಹೊರತುಪಡಿಸಿ, ಆ ಕರ್ನಾಟಕದವರಿಗೆ 70% ಸ್ಥಳೀಯವಾಗಿ ಉದ್ಯೋಗ ಕೊಡಲೇಬೇಕಂತ